ಹಲವು ದಿನಗಳ ಮಳೆಯ ಆರ್ಭಟದಿಂದ ಶಿಶಿಲದ ಶಿಶಿಲೇಶ್ವರ ದೇವಾಲಯದ ಕಪಿಲಾ ನದಿ ತುಂಬಿ ಹರಿತಾ ಇದ್ದು ಪ್ರವಾಹ ಭೀತಿ ಸೃಷ್ಟಿಸಿದೆ. ಕಪಿಲಾ ನದಿಯ ನೀರಿನ ಭೋರ್ಗರೆತಕ್ಕೆ ದೇವಾಲಯದ ಗರ್ಭಗುಡಿಯೊಳಗೆ ನೀರು ಪ್ರವೇಶಿಸಿದ್ದು ಮಾತ್ರವಲ್ಲದೆ ದೇವಸ್ಥಾನದ ಕಪಿಲಾ ನದಿಯ ತಡೆಗೋಡೆ ಒಡೆದು ನೀರು ನುಗ್ಗಿರುವುದು ಆತಂಕ ಉಂಟು ಮಾಡಿದೆ. ಪ್ರತಿ ವರ್ಷ ಬರುವ ಮಳೆಗೆ ತಡೆಗೋಡೆ ಈ ಮಟ್ಟದಲ್ಲಿ ಹಾನಿಯಾಗಿಲ್ಲ. ಆದರೆ ನಿನ್ನೆ ಸುರಿದ ಮಳೆಗೆ ನದಿಯ ನೀರಿನ ರಭಸ ಎಷ್ಟಿದೆ ಎಂಬುದು ತಿಳಿಸಿದೆ. ಅದರೊಂದಿಗೆ ಸಂಪರ್ಕ ರಸ್ತೆಯಾಗಿರುವ ಕಿಂಡಿ ಅಣೆಕಟ್ಟು ಪೂರ್ಣ ಮುಳುಗಡೆಗೊಂಡಿದ್ದು ಎತ್ತರವಾದ ತೂಗು ಸೇತುವೆಯ ಹತ್ತಿರ ನದಿ ನೀರು ಹರಿದು ಹೋಗುತ್ತಿತ್ತು. ಇದರಿಂದಾಗಿ ಜನರ ಸಂಚಾರ ಅಸ್ತವ್ಯಸ್ತಗೊಂಡಿತು. ತಡೆಗೋಡೆ ಜರಿದು ಬೀಳಲಾರಂಭಿಸಿದ ಕಾರಣ ಆಂಜನೇಯ ಗುಡಿಗೂ ಸಮಸ್ಯೆಯಾಗುವ ಆತಂಕವಿದೆ. ಕಿಂಡಿ ಅಣೆಕಟ್ಟಿನಲ್ಲಿ ಮರ ಮಟ್ಟುಗಳು ನಿಲ್ಲುವ ಕಾರಣ ಇಂತಹ ಸಮಸ್ಯೆಗಳಿಗೆ ಕಾರಣವಾಗಿದೆ.